ಸ್ವಂತದೊಂದು ಸೂರು ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಸಹಜ ಆಸೆ. ಆದರೆ ಕನಸಿನ ಮನೆಯನ್ನ ನನಸು ಮಾಡೋದು ಅಷ್ಟು ಸುಲಭದ ಕೆಲಸವೂ ಕೂಡ ಅಲ್ಲ. ಬಡವರಿಗಂತೂ ಹೊಸ ಮನೆ ಕಟ್ಟೋದು ಬಹಳ ಕಷ್ಟವೇ. ಹೀಗಿದ್ರೂ ಬಡ ಮಹಿಳೆಯೊಬ್ಬರ ಮನೆ ಕಟ್ಟುವ ಕನಸನ್ನ ಸಾಕಾರಗೊಳಿಸಿದೆ ಇಲ್ಲೊಂದು ಯುವಕರ ತಂಡ. ಬಡ ಮಹಿಳೆಗೆ ಅಂದದ ಮನೆ ಕಟ್ಟಿಕೊಟ್ಟು ಆಕೆಯ ಮೊಗದಲ್ಲಿ ಚಂದದ ನಗು ತಂದುಕೊಟ್ಟಿದೆ. ಚಿಕ್ಕದಾದ್ರೂ ಅದೊಂದು ಚೊಕ್ಕವಾದ ಮನೆ. ಇದು ಬಡ ಮಹಿಳೆಯ ಕನಸಿನ ಅರಮನೆ. ಈ ಮನೆಯ ಹಿಂದೆ ಒಬ್ಬಾಕೆ ಬಡ ಮಹಿಳೆಯ ಕಥೆ ಇದೆ. ಹಲವು ಮಂದಿ ಯುವಕರ ಶ್ರಮ ಇದೆ. ಹೌದು, ಉಡುಪಿ ಜಿಲ್ಲೆಯ ಕುಕ್ಕೆಹಳ್ಳಿ ಸಮೀಪದ ಜಯಲಕ್ಷ್ಮಿ ಆಚಾರ್ಯ ಅವರ ಗಂಡ ಕೆಲವು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು. ಗಂಡನ ಮನೆ ಹಾಗೂ ತವರು ಮನೆಯಿಂದ ದೂರವಾದ ಜಯಲಕ್ಷ್ಮಿ ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಸಂಪೂರ್ಣ ಶಿಥಿಲಾವಸ್ಥೆಯ ಗುಡಿಸಲಿನಲ್ಲೇ ಜೀವನ ನಡೆಸ್ತಿದ್ರು. ಗುಡಿಸಲಲ್ಲೇ ಇದ್ದು ಪುಟ್ಟ ಮನೆಯ ಕನಸನ್ನು ಕಾಣ್ತಿದ್ರು. ಆದರೆ ಮನೆ ಕಟ್ಟುವ ಕನಸಿಗೆ ಬಡತನ ತೊಡಕಾಗಿತ್ತು. ಕನಸು ನನಸಾಗದೆ ಹಾಗೆ ಉಳಿದಿತ್ತು. ನನಗೆ ಸಣ್ಣ ಮನೆ ಇದ್ದಿತ್ತು. ಸಣ್ಣದಂದರೆ ಗುಡಿಸಲು ಥರ ಇತ್ತು. ಇವರೆಲ್ಲ ಸಹಕಾರ ಕೊಟ್ಟು ನಮಗೊಂದು ಈಗ ಯೋಗ್ಯವಾದ ಒಂದು ಮನೆ ಮಾಡಿಕೊಟ್ರು. ಎಲ್ಲರಿಗೂ ಧನ್ಯವಾದಗಳು. ಅಂದರೆ ನಾನು ಈ ಥರ ಮನೆಯಲ್ಲಿ ಕೂತ್ಕೊಳ್ತೆ ಅಂತ ಎನಿಸಲೇ ಇಲ್ಲ. ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದೆ. ಮೊದಲಂದು ತುಂಬ ಕಷ್ಟದಲ್ಲಿದ್ದೆ. ಆದರೆ ಈ ಥರ ಮನೆಯಲ್ಲಿ ಕೂತ್ಕೊಳ್ತೆ ಅಂತೇಳಿ ನಾನು ಎನಿಸ್ಕೊಳ್ಳೂ ಇಲ್ಲ. ಜಯಲಕ್ಷ್ಮಿಯವರ ಬಡತನ ಹಾಗೂ ಶಿಥಿಲಾವಸ್ಥೆಯ ಮನೆಯನ್ನು ಗಮನಿಸಿದ ಯುವಕರ ತಂಡವೊಂದು ಮಹಿಳೆಗೆ ಮನೆ ನಿರ್ಮಾಣ ಮಾಡಿಕೊಡುವ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದರು. 25 ಮಂದಿ ಯುವಕರು ಸೇರಿಕೊಂಡು ಮನೆ ನಿರ್ಮಾಣ ಸಮಿತಿ ರಚಿಸಿ ತಾವೇ ಹಣ ಹೊಂದಿಸಿಕೊಂಡು ಸಮಯ ಸಿಕ್ಕಾಗೆಲ್ಲ ಮನೆ ಕೆಲಸ ಮಾಡಿದ್ರು. ಯುವಕರ ಒಳ್ಳೆಯ ಕಾರ್ಯ ನೋಡಿ ದಾನಿಗಳು ಸಹಾಯ ಮಾಡಿ ಪ್ರೋತ್ಸಾಹ ನೀಡಿದ್ರು. ಅವರೆಲ್ಲ ಪರಿಶ್ರಮದಿಂದಾಗಿ ಬಡ ಮಹಿಳೆಗೆ ಒಂದು ಚಂದದ ಮನೆ ನಿರ್ಮಾಣ ಆಯಿತು. ಶಶಿಧರ್ ಪುರೋಹಿತರವರ ನೇತೃತ್ವದಲ್ಲಿ ಗೃಹ ನವೀಕರಣ ಸಮಿತಿ ಅಂತ ಮಾಡಿಕೊಂಡು ಅದರಲ್ಲೊಂದು 23 ಜನರನ್ನು ಮಾಡಿಕೊಂಡು ತಲಾ ಒಂದು 3,500 ಮೊತ್ತವನ್ನು ಹೊಂದಿಸಿ ಈ ಮನೆ ನಿರ್ಮಾಣಕ್ಕೆ ತೊಡಗಿತ್ತು. ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅಂದರೆ ಇದಕ್ಕೆ ಯಾರು ಕೂಡ ನಾನು ಮಾಡಿದ್ದಂತ ಯಾರು ಹೇಳೋದಿಲ್ಲ. ಈಗ ಶಿಲ್ಪಿ ಮಾಧವಾಚಾರ್ಯ ಇರ್ಬೋದು, ಶಶಿಧರ್ ಪುರೋಹಿತರು ಇರ್ಬೋದು, ಯಾರು ನನ್ನ ಹೆಸರು ಬೇಡ ಹೇಳ್ತಾರೆ. ಅಂದರೆ ಇದೊಂದು ಗೃಹ ನಿರ್ಮಾಣ ಸಮಿತಿ, ಒಂದು ಮಾನವೀಯತೆಯನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಲಿ ಅನ್ನೋದು ನಮ್ಮ ಆಶಯ ಅಷ್ಟೆ. ಒಟ್ನಲ್ಲಿ ಯುವಕರ ಒಳ್ಳೆಯ ಮನಸ್ಸಿನಿಂದ ಬಡ ಮಹಿಳೆಯೊಬ್ಬರಿಗೆ ಚಂದದ ಮನೆ ನಿರ್ಮಾಣ ಆಗಿದೆ. ಯುವಕರ ತಂಡಕ್ಕೂ ಮನೆ ನಿರ್ಮಿಸಿಕೊಟ್ಟ ಸಂತೃಪ್ತಿ ಇದೆ. ಯುವಕರ ಇಂತಹ ಉತ್ತಮ ಕಾರ್ಯಗಳು ಮತ್ತಷ್ಟು ಮುಂದುವರೆಯಲಿ ಅನ್ನೋದು ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಕಟ್ಟಪಾಡಿ, ನಮ್ಮ ಕುಡ್ಲಾ ನ್ಯೂಸ್, ಉಡುಪಿ.